ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಗಲಿದ ಬಳಿಕ ರಿಲೀಸ್ ಆದ ಅವರ ಎರಡನೇ ಚಿತ್ರ ಆಪ್ತರಕ್ಷಕ. ಹೀಗಾಗಿ ಈ ಚಿತ್ರದ ಬಗ್ಗೆ ಒಂದಿಷ್ಟು ನಿರೀಕ್ಷೆಗಳು ಸ್ವಲ್ಪ ಹೆಚ್ಚಾಗಿ ಇತ್ತು. ಇದಕ್ಕೆ ಕಾರಣ ಇದು ಆಪ್ತಮಿತ್ರ ಸಿನಿಮಾದ ಮುಂದುವರಿದ ಭಾಗ. ಆಪ್ತಮಿತ್ರ ಸಿನಿಮಾ ಇದೇ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರ ಹಾಗೆ ಬೆರಳೆಣಿಕೆಯ ಚಿತ್ರಮಂದಿರಗಳಲ್ಲಿ 1 ವರ್ಷ ಸತತವಾಗಿ ಪ್ರದರ್ಶನ ಕಂಡಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಸಕ್ಸಸ್ ಕಂಡಿದ್ದರಿಂದಾಗಿ ಆಪ್ತರಕ್ಷಕದ ಬಗ್ಗೆಯೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಇನ್ನು ಆ ಟೈಮಲ್ಲಿ ಏನಾಗಿತ್ತಂತ ಹೇಳಿದರೆ, ನಾಗವಲ್ಲಿಯ ಕಾಟದಿಂದಾಗಿ ಆಪ್ತಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಅವರು ಮೃತಪಟ್ಟರೆ, ಇದೇ ನಾಗವಲ್ಲಿಯ ಕಾಟದಿಂದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಮೃತರಾದ್ರು ಅನ್ನೋ ಸುದ್ದಿಯೊಂದು, ಗಾಳಿ ಸುದ್ದಿಯೊಂದು ಹರಿದಾಡಿತ್ತು. ಈ ಸಿನಿಮಾದ ಬಗ್ಗೆ ಹೇಳೋದಂತಾದ್ರೆ, ಇದು ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ ತೆರೆ ಕಂಡಿತ್ತು. 4ನೇ ವಾರಕ್ಕೆ ಈ ಸಿನಿಮಾ ನೋಡ್ಲಿಕ್ಕೆ ಅಂತ ಜ್ಯೋತಿ ಚಿತ್ರಮಂದಿರಕ್ಕೆ ಹೋಗಿದ್ದೆ. ಅದು ಸಂಜೆ 4ರ ಪ್ರದರ್ಶನ. 4ರ ಪ್ರದರ್ಶನಕ್ಕೆ 2:15 ಚಿತ್ರಮಂದಿರಕ್ಕೆ ಹೋದ್ರೆ ಚಿತ್ರಮಂದಿರದ ಮುಂದೆ ಜನವೋ ಜನ, ಮಾರುದ್ದದ ಕ್ಯೂ. 1.5 ಗಂಟೆ ಮುಂಚೆನೆ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಜಮಾಯಿಸಿದ್ರು. ಸತತವಾಗಿ 1.25 ಗಂಟೆ ಕ್ಯೂನಲ್ಲಿ ನಿಂತು ಟಿಕೆಟ್ ಪಡೆದುಕೊಂಡೆ. ನನ್ನ ಹಿಂದಿನ ಒಂದು 4-5 ಮಂದಿಗೆ ಟಿಕೆಟ್ ಸಿಕ್ಕಿರ್ಬೋದು, ಅದರ ನಂತರ ಯಾರಿಗೂ ಟಿಕೆಟೇ ಇಲ್ಲ. ಹೌಸ್ಫುಲ್ ಬೋರ್ಡ್ ಬಿದ್ದಾಯ್ತು. ಬಾಲ್ಕನಿ ಇಲ್ಲ, ಕೆಳಗೆಲ್ಲ ಎಲ್ಲೂ ಇಲ್ಲ. ಒಂದಿಷ್ಟು ಮಂದಿ ಹೇಳಿದ ಪ್ರಕಾರ ಅವರು ಆವಾಗ ಟಿಕೆಟ್ ಇದ್ದಿದ್ದು ಕೇವಲ 35 ರೂಪಾಯಿ ಬಾಲ್ಕನಿ. ಆದರೆ ಅವರು 70 ರೂಪಾಯಿ ಟಿಕೆಟ್ ಪಡ್ಕೊಂಡ್ರಂತೆ. ಟಿಕೆಟ್ ಕೌಂಟ್ರಲ್ಲಿ ಇಲ್ಲ, ಹೀಗಾಗಿ ನಾವು ಬ್ಲ್ಯಾಕಲ್ಲಿ ತಗೊಂಡ್ವಿ ಅಂತ ಒಂದು ಮಾತು ಬಂದಿತ್ತು. ಬ್ಲ್ಯಾಕಲ್ಲಿ ಅಲ್ಲಿ ಮಾರ್ತಾನೆ ಇಲ್ವಲ್ಲ, ಬ್ಲ್ಯಾಕಲ್ಲಿ ಹೆಂಗೆ ತಗೊಂಡ್ರಿ ಅಂತ ಹೇಳಿದ್ರೆ ಚಿತ್ರಮಂದಿರದವರೇ ಕೊಟ್ಟರು ಅನ್ನೋ ವಿಚಾರವನ್ನು ಅಲ್ಲಿ ಪ್ರಸ್ತಾಪಿಸಿದ್ರು. ಅದರ ಬಗ್ಗೆ ಸರಿಯಾದ ನಿಖರವಾದ ಮಾಹಿತಿ ಇಲ್ಲ. ಚಿತ್ರಮಂದಿರದವರೇ ಕೊಟ್ಟರು ಅಥವಾ ಬೇರೆ ಯಾರ ಕೊಟ್ಟರು ಗೊತ್ತಿಲ್ಲ. ಹಾಗಾಗಿ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಸೂಕ್ತವಲ್ಲ. 4 ಗಂಟೆ ಪ್ರದರ್ಶನ ಆಯಿತು, ಹೌಸ್ಫುಲ್ ಪ್ರದರ್ಶನ, ಸಿಕ್ಕಾಪಟ್ಟೆ ರೆಸ್ಪಾನ್ಸು, ಜನಗಳು, ರಿಪೀಟೆಡ್ ಆಡಿಯನ್ಸ್ ತುಂಬಾ ಇದ್ದರು. ಇಲ್ಲಿ ಇದ್ದಂಥ ಪ್ರೇಕ್ಷಕರು ಮಿಶ್ರವಾದಂಥ ಪ್ರೇಕ್ಷಕರು, ಅತಿ ಹೆಚ್ಚು ಫ್ಯಾಮಿಲಿ ಆಡಿಯನ್ಸ್ಗಳೇ ಇದ್ದಿದ್ದು. ಮಕ್ಕಳನ್ನ ಇಟ್ಕೊಂಡು ಬಂದಿರೋ ಫ್ಯಾಮಿಲಿ, ಆ ಕಡೆ ತಂದೆ ತಾಯಿಯಂದಿರನ್ನು ಕರ್ಕೊಂಡು ಬಂದಿರುವಂತಹ ಒಂದಿಷ್ಟು ಕುಟುಂಬಗಳು ಚಿತ್ರಮಂದಿರದಲ್ಲಿ ಇದ್ದವು. ಇನ್ನು ಇದೇ ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ 16 ವಾರಗಳ ಪ್ರದರ್ಶನವನ್ನು ಆಪ್ತರಕ್ಷಕ ಸಿನಿಮಾ 16 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿತ್ತು. 2ನೇ ಬಾರಿ ಅಂದ್ರೆ 13ನೇ ವಾರ ಇರಬೇಕಾದ್ರೆ ಚಿತ್ರಮಂದಿರಕ್ಕೆ ಹೋಗಿದ್ರೆ ಮತ್ತದೇ 13ನೇ ವಾರದಲ್ಲೂ ಹೌಸ್ಫುಲ್ ಪ್ರದರ್ಶನ. ಬಾಲ್ಕನಿ ಹೌಸ್ಫುಲ್ ಆಗಿತ್ತು. ಅದು 13 ವಾರದಲ್ಲಿ. ಯಾವ ಸಿನಿಮಾನು 13 ವಾರದಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿದ್ದು ನೋಡಿಲ್ಲ. ಆದರೆ ಆಪ್ತರಕ್ಷಕ ಸಿನಿಮಾ 13 ವಾರದಲ್ಲೂ ಹೌಸ್ಫುಲ್ ಪ್ರದರ್ಶನ. 16 ವಾರದ ಬಳಿಕ ಇದೇ ಸೇಮ್ ರೀಲ್ ಅನ್ನ ಪುತ್ತೂರಿನ ಮಯೂರ ಚಿತ್ರಮಂದಿರಕ್ಕೆ ತೆಗೆದುಕೊಂಡು ಬಂದರು. ಅವಾಗ ರೀಲ್ ಇದ್ದರಿಂದಾಗಿ ಎ ಸೆಂಟ್ರಿಂದ ಬಿ ಸೆಂಟ್ರ್, ಬಿ ಇಂದ ಸಿ, ಹಂಗೆ ಅದು ಹೋಗ್ತಾ ಇತ್ತು. ಇದಾದ ಬಳಿಕ ಪುತ್ತೂರಿನ ಮಯೂರ ಚಿತ್ರಮಂದಿರದಲ್ಲಿ ದಿನ 4 ಆಟಗಳಂತೆ ಆಪ್ತರಕ್ಷಕ ಸಿನಿಮಾವನ್ನು 4 ವಾರ ಅಂದ್ರೆ 28 ದಿನಗಳ ಕಾಲ ಪ್ರದರ್ಶನ ಮಾಡಿದರು. ಇದು ಕೇವಲ ಪುತ್ತೂರು ಮಾತ್ರ ಅಲ್ಲ, ಮಂಗಳೂರನ್ನು ಹೊರತುಪಡಿಸಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕರಾರಿನಂತೆ ಆಪ್ತರಕ್ಷಕ ಸಿನಿಮಾ ಪ್ರದರ್ಶನ ಕಂಡಿದ್ದು 4 ವಾರ. ಇದು ರೀಲಿನ ಅಭಾವ ಇದ್ದ ಕಾರಣ. ಆದ್ರೆ ಉಡುಪಿಯಲ್ಲಿ ಹಾಗಿರ್ಲಿಲ್ಲ. ಉಡುಪಿಯಲ್ಲಿ 8 ವಾರಗಳ ಕಾಲ ಪ್ರದರ್ಶನ ಕಂಡಿತ್ತು. ಅಲ್ಲೂ ಕೂಡ ಕರಾರಿನಂತೆ ಸಿನಿಮಾದ ರೀಲ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ಮಂಗಳೂರಿನಲ್ಲಿ ಒಂದು 4-5 ವಾರ ಆದ್ಮೇಲೆ ಹೊಸ ರೀಲು ಉಡುಪಿಯ ಅಲಂಕಾರ ಅಂತ ಅನ್ಸುತ್ತೆ, ಆ ಚಿತ್ರಮಂದಿರಕ್ಕೆ ಆ ರೀಲ್ ಅನ್ನು ತೆಗೆದುಕೊಂಡು ಅಲ್ಲಿ ಪ್ರದರ್ಶನ ಮಾಡಿತ್ತು. ಆ ಉಡುಪಿಯಲ್ಲಿ ಏಕಕಾಲಕ್ಕೆ ಆಪ್ತರಕ್ಷಕ ಸಿನಿಮಾ ರಿಲೀಸ್ ಆಗಿಲ್ಲ. ಇನ್ನು ಪುತ್ತೂರಿನ ಬಗ್ಗೆ ಹೇಳ್ಬೇಕಾದ್ರೆ, ಪುತ್ತೂರಿನಲ್ಲಂತೂ ಆಪ್ತರಕ್ಷಕ ಸಿನಿಮಾಗೆ ಸಿಕ್ಕಿರುವಂತ ಪ್ರತಿಕ್ರಿಯೆ ಯಾವ ಸಿನಿಮಾಗೂ ಸಿಕ್ಕಿಲ್ಲ. ಆ ಮಟ್ಟಕ್ಕೆ ಆಪ್ತರಕ್ಷಕ ಸಿನಿಮಾದ ಕ್ರೇಜ್ ಪುತ್ತೂರಿನಲ್ಲಿತ್ತು. ಬೆಳಗ್ಗಿನ ದೇಕಾವೆಯೋ ಹೌಸ್ಫುಲ್. ನಾನು ಕಂಡಂತೆ ಮಧ್ಯಾಹ್ನದ ದೇಕಾವೆ ಬಗ್ಗೆ ಹೇಳ್ತಾ ಇದ್ದೀನಿ. ಪುತ್ತೂರಿನ ಮಯೂರ ಚಿತ್ರಮಂದಿರ ಸಿಕ್ಕಾಪಟ್ಟೆ ದೊಡ್ಡ ಚಿತ್ರಮಂದಿರ. ಪ್ರಸ್ತುತ ಆ ಚಿತ್ರಮಂದಿರ ಇಲ್ಲ, ಅದನ್ನು ಕೆಡವಿ ದೊಡ್ಡದಾದಂತಹ ಅಪಾರ್ಟ್ಮೆಂಟ್ ಹಾಗೆ ಮಾಲ್ ಅನ್ನು ನಿರ್ಮಿಸಿದ್ದಾರೆ. ಅಷ್ಟು ವಿಶಾಲವಾದಂತಹ ಜಾಗದಲ್ಲಿ ಇದ್ದಂತಹ ಭವ್ಯವಾದ ಚಿತ್ರಮಂದಿರ ಮಯೂರ ಚಿತ್ರಮಂದಿರ. ಆ ಚಿತ್ರಮಂದಿರದಲ್ಲೇ ಬಾಲ್ಕನಿ ಹೌಸ್ಫುಲ್, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಹೌಸ್ಫುಲ್, ಇಡೀ ಚಿತ್ರಮಂದಿರವೇ ಹೌಸ್ಫುಲ್. ಅದು ಯಾವ ಮಟ್ಟಕ್ಕೆ ಹೌಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ, ಅವಾಗಲೇ ಜ್ಯೋತಿ ನನಗೆ ಹೇಳಿದೆ ಹೆಂಗೆ ಫ್ಯಾಮಿಲಿ ಆಡಿಯನ್ಸ್ ಬಂದ್ರು, ಸೇಮ್ ಅದೇ ರೀತಿ ಪುತ್ತೂರಿನ ಮಯೂರ ಚಿತ್ರಮಂದಿರಕ್ಕೂ ಫ್ಯಾಮಿಲಿ ಆಡಿಯನ್ಸ್ಗಳು ಬಂದಿದ್ರು. ಇಡೀ ಚಿತ್ರಮಂದಿರದ ಒಳಗೆ ಹೊರಗೆ ಎಲ್ಲಾ ಫುಲ್ಲು
ಕಾಣಿಸ್ಬೋದು. ಅಷ್ಟು ದೊಡ್ಡ ಚಿತ್ರಮಂದಿರ, ಎದುರೆಲ್ಲ ನಿಮಗೆ ಡೈರೆಕ್ಟ್ ಚಿತ್ರಮಂದಿರ ಒಳಗೆ ಹೋಗ್ಬೋದಿತ್ತು. ಅಷ್ಟು ವಿಶಾಲವಾದಂಥ ಚಿತ್ರಮಂದಿರ ಅದು. ಆ ಚಿತ್ರಮಂದಿರ ಒಳಗೆ ಹೊರಗಡೆ ಎಲ್ಲ ಗೇಟಿಂದ ಹೊರಗಡೆ ಎಲ್ಲನೂ ಫುಲ್ಲು ಕಿಕ್ಕಿರಿದ ಜನಸಂದಣಿಯೊಂದಿಗೆ ಪ್ರದರ್ಶನವಾದ ಸಿನಿಮಾ. ಅವಾಗ ಬಾಲ್ಕನಿ ದರ ಇದ್ದಿದ್ದು 25 ರೂಪಾಯಿ, ಕೇವಲ 25 ರೂಪಾಯಿ ಪುತ್ತೂರಿನ ಮಯೂರ ಚಿತ್ರಮಂದಿರದಲ್ಲಿ. ಅದು ಯಾವ ಮಟ್ಟಕ್ಕೆ ಸಿನಿಮಾ ಪ್ರದರ್ಶನದಲ್ಲಿ ಕಂಡಿತ್ತು ಅಂತ ಹೇಳಿದ್ರೆ, ಬಾಲ್ಕನಿ ಟಿಕೆಟ್ ಕೊಟ್ಟಿದ್ದು ಹೆಚ್ಚಾಯಿತು, ಸೀಟ್ಗಳಲ್ಲಿ ಎಲ್ಲ ಭರ್ತಿ ಆಯಿತು. ಆದ್ರೂ ಜನಗಳು ಬಂದರು, ಬಾಲ್ಕನಿಯ ಇಕ್ಕೆಲದಲ್ಲೂ ಕೂಡ ನಿಂತುಕೊಂಡ್ರು. ಅಷ್ಟೇ ಯಾಕೆ, ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡು ಕೂಡ ನೋಡಿದ್ರು. ಪುತ್ತೂರಿನಲ್ಲಿ ಫಸ್ಟ್ ಟೈಮ್ ಜನಗಳು ಮೆಟ್ಟಿಲ ಮೇಲೆ ಕುಳಿತುಕೊಂಡು ನೋಡಿದ್ದ ಸಿನಿಮಾ ಅದು ಆಪ್ತರಕ್ಷಕ. ಅದೇ ಮೊದಲು ಅದೇ ಕೊನೆ. ಮಯೂರ ಚಿತ್ರಮಂದಿರದಲ್ಲಂತೂ, ಅಷ್ಟು ಭವ್ಯವಾದ ಚಿತ್ರಮಂದಿರದಲ್ಲಂತೂ ಆ ರೀತಿ ಯಾವ ಸಿನಿಮಾನು ಪ್ರದರ್ಶನ ಕಂಡಿಲ್ಲ. ಬಾಲ್ಕನಿ ಕತೆ ಇದ್ದಾದ್ರೆ ಕೆಳಗಡೆ ಅಂತೂ ಕೇಳದೆ ಬೇಡ. ಗಾಂಧಿ ಕ್ಲಾಸು ಮತ್ತೆ ಸೆಕೆಂಡ್ ಕ್ಲಾಸು ಅಲ್ಲೂ ಅಷ್ಟೇ, ಆ ಕಡೆ ಈ ಕಡೆ ಮುಂದೆ ಹಿಂದೆ ಎಲ್ಲ ಕೂತ್ಕೊಂಡು ನೋಡಿದ್ದೆ ಸಿನಿಮಾ. ಸೀಟ್ ಭರ್ತಿಯಾಗಿ ಒಟ್ಟಾರೆ ಸಿನಿಮಾ ನೋಡ್ಬೇಕಷ್ಟೇ, ದಾದನ ಸಿನಿಮಾ ನೋಡ್ಬೇಕು. ಹೌಸ್ಫುಲ್ ಪ್ರದರ್ಶನದಲ್ಲಿ ಇಡೀ ಮಯೂರ ಚಿತ್ರಮಂದಿರವೇ ಚಿಂದಿ ಜನ, ಆ ರೀತಿ ಮುಗಿಬಿದ್ದು ನೋಡಿದಂತ ಸಿನಿಮಾ. ಒಂದು ಕಡೆ ಸ್ಟೂಡೆಂಟ್ಗಳು, ಮತ್ತೊಂದು ಕಡೆ ಫ್ಯಾಮಿಲಿ, ಮತ್ತೊಂದು ಕಡೆ ಪುಟ್ಟ ಮಕ್ಕಳ ಹಿಡ್ಕೊಂಡು ಚಿತ್ರಮಂದಿರಕ್ಕೆ ಬಂದು ಆಪ್ತರಕ್ಷಕ ಸಿನಿಮಾವನ್ನು ನೋಡಿದ್ರು. ಡಬಲ್ ಹೌಸ್ಫುಲ್ ಅಂತ ಹೇಳ್ಬೋದು ಆ ಸಿನಿಮಾನ. ಆ ಮಟ್ಟಕ್ಕೆ ಪುತ್ತೂರಿನಲ್ಲಿ ಕ್ರೇಜ್ ಇತ್ತು. 4 ವಾರ ಭರ್ಜರಿಯಾಗಿ ಪುತ್ತೂರಿನಲ್ಲಿ ಪ್ರದರ್ಶನ ಕಂಡಿತ್ತು. ಆ ಬಳಿಕ ಇದೇ ರೀಲನ್ನ ಬೆಳ್ತಂಗಡಿ, ಸುಳ್ಯ, ಮೂಡಬಿದ್ರೆ ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೊಂಡೊಯ್ಯಲಾಯಿತು. ಆ ಕಡೆಯಲ್ಲಿ ಉಡುಪಿಯಲ್ಲಿದ್ದಂಥ 8 ವಾರಗಳ ಪ್ರದರ್ಶನ ಬಳಿಕ ನೆಕ್ಸ್ಟ್ BC ರೋಡು, ಆ ಕಡೆ ಕಾರ್ಕಳ, ಹಂಗೆ ಒಂದಿಷ್ಟು ಅಲ್ಲೇ ಜನ ಶಫಲ್ ಮಾಡಿದ್ರು. ಹೀಗೆ ಭರ್ಜರಿಯಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಂಡ ಸಿನಿಮಾ ಆಪ್ತರಕ್ಷಕ. ಹಾಗೆ ಕಿಕ್ಕಿರಿದ ಜನಸಂದಣಿಯೊಂದಿಗೆ ನಿಂತುಕೊಂಡು ಪ್ರೇಕ್ಷಕರು ಫ್ಯಾಮಿಲಿಯ ಜೊತೆಗೆ ನಿಂತುಕೊಂಡು ಚಿತ್ರಮಂದಿರದಲ್ಲಿ ನಿಂತುಕೊಂಡು ನೋಡಿದಂಥ ಸಿನಿಮಾ ಆಪ್ತರಕ್ಷಕ. ಅದಕ್ಕಿಂತ ಮುಂಚೆ ಏನಾಗಿದೆಯೋ, ಎಷ್ಟು ಮಂದಿ ಯಾವ ಚಿತ್ರಮಂದಿರ ನಿಂತ್ಕೊಂಡು ನೋಡಿದ್ರೂ ಗೊತ್ತಿಲ್ಲ. ಆದರೆ ಆಪ್ತರಕ್ಷಕದ ಬಳಿಕ ಯಾವ ಸಿನಿಮಾವನ್ನು ಈ ಮಟ್ಟದಲ್ಲಿ ನೋಡಿಲ್ಲ ಕರಾವಳಿಯಲ್ಲಿ. ಬೇರೆ ಕಡೆ ವಿಚಾರ ಗೊತ್ತಿಲ್ಲ. ಕರಾವಳಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಂತುಕೊಂಡು ಫ್ಯಾಮಿಲಿ ಆಡಿಯನ್ಸ್ ನಿಂತುಕೊಂಡು ಯಾವ ಸಿನಿಮಾವನ್ನು ನೋಡಿಲ್ಲ. ಆ ಮಟ್ಟಕ್ಕೆ ಕ್ರೇಜ್ ಹವ ಸೃಷ್ಟಿಸಿದ ಸಿನಿಮಾ ಆಪ್ತರಕ್ಷಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.